ಹಾಯ್, DGP ಸುಮಾ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಲ್ಪೆ ಬೀಚಿಗೆ ಬಂದ್ವಿ. ಬೆಟ್ಟ ಇಲ್ಲಿ ಏನೋ ಮಾಡ್ತಿದ್ದಾರೆ, ಹೋಗಿ ನೋಡುವ ಏನು ಅಂತ. ಕಪ್ಪೆ ಚಿಪ್ಪು ಕೆಜಿಗೆ 250 ರೂಪಾಯಿ ಅಂತೆ. ಇಲ್ಲಿ ದೋಣಿಯಿಂದ ತಂದು ಹಾಕ್ತಾ ಇದ್ದಾರೆ. ಕಸ ಎಲ್ಲ ತೆಗಿತಾ ಇದ್ದಾರೆ. ಇಲ್ಲಿ ಒಂದು ದೋಣಿ ನಿಂತಿದೆ ಸೈಡಲ್ಲಿ, ವಿಡಿಯೋ ಮಾಡ್ತಾ ಇದ್ದೇನೆ. ಸೀವಾ ಕಡೆಗೆ ಬಂದ್ವಿ. ಇಲ್ಲಿ ಕೂತ್ಕೊಂಡು ಸಮುದ್ರ ನೋಡ್ಬೋದು. ಕೂತ್ಕೊಳ್ಳಿಕ್ಕೆ ಜಾಗ ಎಲ್ಲ ಇದೆ. ಇಲ್ಲೇ ಪಾರ್ಕ್ ಇದೆ. ಪಾರ್ಕಲ್ಲಿ ಫೋಟೋ ಎಲ್ಲ ತಗೊಳ್ಬೋದು. ರಿಯಲ್ ಆಗಿ ನೋಡ್ದಾಗೆ ಅನ್ನಿಸ್ತಾ ಇದೆ ಇದು ದೋಣಿ ನಡೆಸುದು. ವಾವ್, ಚೆನ್ನಾಗಿದೆ. ಇಲ್ಲಿ ಹಕ್ಕಿ ಗೂಡು ಕಾಣಿಸ್ತಾ ಇದೆ. ಬೋಟ್ಗಳೆಲ್ಲ ಇಲ್ಲಿ ನಿಂತಿವೆ. ದ್ವೀಪಕ್ಕೆ ಹೋಗುವಂಥದ್ದು ಅನ್ನಿಸ್ತದೆ. ದ್ವೀಪಕ್ಕೆ ಹೋಗಬೇಕು ಅಂತೇಳಿ ಆಸೆಯಿಂದ ಬಂದ್ವಿ, ಆದರೆ ದ್ವೀಪಕ್ಕೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ ಈಗ. ಒಂದು ದೋಣಿ ಬರ್ತಾ ಇದೆ. ವಾವ್, ಸೂಪರ್ ಅಲ್ಲ?
ಹಿಂದ್ಗಡೆ ನೋಡಿ 2 ಬೋಟ್ ಮತ್ತೆ ಬಂತು. ಕೊಂಡಿದ್ದಾರೆ ಅದಕ್ಕೆ ಮೀನಿನ ಮಾರುಕಟ್ಟೆಗೆ ಬಂದ್ವಿ. ಗಡಿಗೆ ನಿಲ್ಸು ಸ್ವಲ್ಪ ಹೊತ್ತು ನಡ್ಕೊಂಡು ಹೋಗಿ ಬರೋಣ. ನೋಡಿ ಮೀನು ಎಳ್ಕೊಂಡು ಹೋಗ್ತೀವಿ. ಬೋಟಿಂದ ಮೀನೆಲ್ಲ ತೆಗಿತಾ ಇದ್ದಾರೆ, ಮೀನೆಲ್ಲ ಮಾರ್ತಾ ಇದ್ದಾರೆ. ₹200 ಇಷ್ಟಕ್ಕೆ ಕಡಿಮೆ ಬೆಲೆ ಮೀನು ಸಿಗ್ತದೆ. ನಂಬರ್ ಇದು ಮಾಡಿದ್ರೆ ನಮ್ಗೆ 1 ಲಕ್ಷ